ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೋಕೆಡದಕ್ಕೊಂದು ಹೊಸ ಕೊರಲ್ದ ಇನ್ನಿತ ಸುದ್ದಿ ಹೊಂಚಲು ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮವಾರ ಮಧ್ಯಾಹ್ನ ಉಳ್ಳಾಲ ದರ್ಗಾಗ್ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬರಿಯರ ಬಿದ್ದಾಡೊಂದಿತ್ತಿನ ಉಳ್ಳಾಲ ಕಾಜಿ ಅಸಯ್ಯದ್ ಫಜಲ್ ಕೋಯಮ್ಮ ತಂಗಳ್ ಬತ್ತಿನಿ ಮಾತ್ರ ಜೀವಂತವಾದ ಅತ್ತೆ ಬತ್ತಿನಿ ಅರಣ ಜನಾಜ್ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಸಾರಗಟ್ಲೆ ಜನ ಅರಣ ಅಭಿಮಾನಗೆ ಸಾಕ್ಷಿಯಾದ ತೋಜಿದು ಬತ್ತಂಡು. ಶರಣರ ಬದುಕನ್ನು ಮರಣದಲ್ಲಿ ಕಾಣು ಪಂಡದು ಹಿರಿಯರ್ನ ಪಾತೆರ ಎಡ್ಡೆ ಸಾಧನದ ಬದುಕನ್ನು ಕರಿದು ಪೋನಗ ಜನಕ್ಲು ಅಕ್ಲಿನ ಬಗೆಟ್ ಎಡ್ಡೆ ಪಾತೆರ ಪನ್ಪುನಿ ವಾಡಿಕೆ ಅವೆಟ್ಲ ಎಲ್ಯ ಪ್ರಾಯಡು ಎಡ್ಡೆ ಆರೋಗ್ಯಡಿ ಇತ್ತಿನಕ್ಲು ದಿಢೀರಾದು ನಮ್ಮ ನಡುಡ್ದು ಪೋಯರು ಪಂಡದಾನಗ ಅವು ನಂಬೆರೆ ಸಾಧ್ಯ ಈಚಾಂದಿನ ಸತ್ಯ ಇಂಚಲ ಆಂಡ ಪನ್ಪಿನ ಬೇಜಾರು ಛೆ ಇಂಚ ಆಯರ ಬಲ್ಲಿ ಇತ್ತಂಡು ಪನ್ಪಿನ ಸಂತಾಪ ನಂಬುಂಡಲ ಅರಗಿಸಾಯರ ಆವಂದಿನಂಚಿನ ಕೊರಗು ಅಕೇರಿಗ್ ಅನಿವಾರ್ಯದ ಅಂತ್ಯ ವಿಧಿಕ್ಲು ಅಕೇರಿದ ದುಃಖ ತಪ್ತ ನಮನ ಮನಸ್ಸು ಮೂರ್ದು ಬತ್ತಿನ ಬೇಜಾರು ಕೆಕ್ಕಲ್ಡು ಗಂಟೆಲ್ಡು ತಿಕ್ಕಲ್ದು ನರ ಉಬ್ಬುದು ಪಾತೆರರ ಆವಂದಿನ ಸ್ಥಿತಿ ಇಂದು ಮಾತ ಕೂರತ್ ತಂಗಳ್ರೆನ ಅಂತಿಮ ದರ್ಶನಡು ತುಯ್ಯರ ತಿಕ್ಕಿನ ಸನ್ನಿವೇಶ. ಸೋಮವಾರ ಮಧ್ಯಾಹ್ನ ಉಳ್ಳಾಲ ದರ್ಗಾಗ್ ಶಿಲಾನ್ಯಾಸ ಕಾರ್ಯಕ್ರಮಡು ಪಾಲ್ಪಡೆಯರ ಬರೋಡಿತ್ತಿನ ಕೂರತ್ ತಂಗಳ್ ಬರಿಯರೆ ತಯಾರಾವಂದುಪ್ಪುನ ಪುರ್ತುಡೆ ಹೃದಯಘಾತಗ ಒಳಗಾದು ಇಹಲೋಕ ಬುರ್ದು ಪರಲೋಕ ಸೇರಿರು. ಈ ಸುದ್ದಿ ನಂಬೆರ ಆವಂದಿನ ಸತ್ಯ ಆದು ನಂಬೊಡೆ ಆಯ್ನ ಅನಿವಾರ್ಯ ಸುದ್ದಿ ಆದು ಪರಡಂಡು. ಕೇರಳ ಕಣ್ಣೂರುದ ಎಟ್ಟಿಕುಳಂ ಇಲ್ಲಡು ಅರೆನ ಅಂತ್ಯ ದರ್ಶನದ ವಿಧಿಕ್ಲು ಆದು ಬೈಯಡ್ 5 ಗಂಟೆಗೆ ಉಳ್ಳಾಲ ದರ್ಗಾಡು ಅರೆನ ಅಂತಿಮ ದರ್ಶನ ಪಂಡದು ಅಟನೆ ಆದಿತ್ತಡು. ಆಂಡ ಅಂತ್ಯ ದರ್ಶನಗು ಬತ್ತಿನ ಜನಸಾಗರ ನಿಯಂತ್ರಣ ಆವಂದೆ ಎಟ್ಟಿಕುಳಮರ್ದು ಉಳ್ಳಾಲ ದರ್ಗಾಗ ಬತ್ತದು ಎತ್ತನಗ ಸರಿಸುಮಾರು 8 ಗಂಟೆ ಕರೆತಂಡು. ಉಳ್ಳಾಲ ದರ್ಗಾಡ್ಲ ಜನಸಾಗರನೆ ಅರೆನ ಅಂತಿಮ ದರ್ಶನಗು ಸೇರ್ದಿತ್ತಂಡು. ಬರ್ಪಿನ ಜನ ನಿಯಂತ್ರಣ ಮಲ್ಪೆರೆ ಸಾಧ್ಯ ಆವಂದಿನ ಪರಿಸ್ಥಿತಿ. ತೋಕೋಡು ಓವರ್ ಬ್ರಿಡ್ಜ್ ಸೋಮೇಶ್ವರ ಸಾದಿಲೆಡು ವಾಹನ ದಟ್ಟಣೆ ನಿಯಂತ್ರಣಗ ಪೊಲೀಸರು ಶ್ರಮ ವಹಿಸಿದ್ದರು. ಉಳ್ಳಾಲ ದರ್ಗಾಡು ವಿಶೇಷ ಪ್ರಾರ್ಥನೆ ಸಂದಾದು ಅಂತಿಮ ಗೌರವ ಅರ್ಪಿಸಾದು ಪುತ್ತೂರು ಕಡಬದ ಕೂರತಡು ಅಂತ್ಯ ವಿಧಿಗಳು ನಡೆತಡು. ಉಳ್ಳಾಲ ಶಾಸಕರು ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಎಟ್ಟಿಕುಳಮರ್ದು ಉಳ್ಳಾಲ ದರ್ಗಾ ಕೂರತದ ಅಂತ್ಯ ವಿಧಿಗಳು ಪಾಲ್ಪಡೆದಿದ್ದರು. ಮಾಜಿ ಸಚಿವರು ವಿನಯ್ ಕುಮಾರ್ ಸೊರಕೆ, ವಿಧಾನ ಪರಿಷತ್ ಸದಸ್ಯರು ಐವಂಡಿ ಸೋಜ ಸೇರಿನಂಚ ಗಣ್ಯರು ಪ್ರಮುಖರು, ಸುನ್ನಿ ಜಮಾತದ ಉಲೇಮಾ ಉಸ್ತಾದ್ ಮತ ಪಂಡಿತರು ಮಲ್ಲ ಸಂಖ್ಯೆಡು ಅಂತಿಮ ದರ್ಶನಡು ಪಾಲ್ಪಡೆದು ಕೂರತ್ ತಂಗಳ್ರಿಗೆ ಗೌರವಾರ್ಪಣೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ.
ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ಮಾಡೂರೂರ್ದು ದೇರ್ಲಕಟ್ಟೆ ಪೋಪಿನಲ್ಪ ಪಾನೀರು ಕೈತಲ್ದ ಕಾಯರ್ಪಳಿಕೆ ಇಲಿಜಾರು ತಾದಿ ಇಡೀ ಹಾಳಾದೀತದು. ಸಾರ್ವಜನಿಕರಿಗೆ ನಡತೊಂದು ಪೋಯರೆ ವಾಹನ ಸಂಚಾರಕ್ಕೆ ತೊಂದರೆ ಆತಂದು ಪಂಡದು ಸ್ಥಳೀಯರು ತಂಕ್ಲಿನ ಸಮಸ್ಯೆನ ತೆರಿಪಾಯರು. ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ಮಾಡೂರೂರ್ದು ದೇರ್ಲಕಟ್ಟೆ ದಂಚಿ ಪೋಪಿನ ಪಾನೀರ್ ಕೈತಲ್ದ ಕಾಯರ್ ಪಳಿಕೆದ ಇಳಿಜಾರದ ಉಲಸಾದಿ ಇಡಿ ಹದೆಗಟ್ಟದು ಪೋತುಂಡು. ದ್ವಿಚಕ್ರ ವಾಹನ ಸವಾರರು ಜಾರ್ದು ಬೂರ್ನಾಥ್ ತಾದಿ ಅಪಾಯಡು ಉಂಡು. ಕಾರು ಬೇತೆ ವಾಹನಲು ಮರ್ಯಾಲದ ಪೊರ್ತೊಡು ಅಡೆಗೆ ಜಾರ್ದು ಕೊಲ್ಲುಂಡು. ನಡತಂದು ಪೋಯರ್ಲ ಸಾಧ್ಯ ಇಚ್ಚಾಂದಿನಾಥ್ ತಾದಿ ಹಾಳಾತಂಡು. ತಾದಿ ಇಡಿ ಕಲ ಕಂಬಳ ಆದ್ ಒವ್ವೆ ವಾಹನಲೆಗ್ ಬರಿಯರ ಆವಂದಿನ ಪರಿಸ್ಥಿತಿ. ಶಾಲೆಗ್ ಪೋಪಿನ ಬರ್ಪಿನ ಜೋಕ್ಲು ತಂಕ್ಲೆ ಮಣಬಾರದ ಬ್ಯಾಗ್ನು ತುಂಬೊಂದು 1 ಕಿಲೋಮೀಟರ್ ದಾತು ದೂರ ಮುಖ್ಯ ರಸ್ತೆ ಮುಟ್ಟ ನಡತೊಂದು ಪೋದು ವಾಹನ ಪತ್ತೊಡಾಯಿನ ಜತ್ತದು ನಡತೊಂದು ಬರೊಡಾಯಿನ ಪರಿಸ್ಥಿತಿ. ಇಲ್ಲು ಕಟ್ಟುನ ಬೇಲೆಲು ವಾಹನ ಬರಿಯರ ಆವಂದೆ ಕಲ್ಲು ಪೊಯ್ಯೆ ಕರ್ಬ ಸಾಗಾಟ ಸಾಧ್ಯ ಆವಂದೆ ಅರ್ಧಡು ಉಂತುದುಂಡು. ಪ್ರಾಯ ತಕ್ಲೆಗ್ ಇಲ್ಲಡೆ ಸಾಮಾನ್ ಪತ್ತೊಂದು ಬರ್ಪಿನಕ್ಲೆಗ್ ದಿಂಜ ತೊಂದರೆ. 5 ಹೆಚ್ಚಿಗೆ ಇಲ್ಲಲು ಉಪ್ಪುನ ತಂಕ್ಲೆ ತಾದಿನು ಸರಿಮಲ್ತು ಕೊರಡು ಪಣದ ಕೋಟೆಕಾರ್ ಪಟ್ಟಣ ಪಂಚಾಯತ್ ಮನವಿ ಕೊಡ್ತ ಸ್ಥಳೀಯ ಶಾಸಕಿಯರು ಯುಟಿ ಖಾದರ್ ರೆಗ್ಲ ತೆರಿಪಾದ ಆಂಡ ಈತನೇಟ ತಂಕ್ಲೆ ಸಮಸ್ಯೆಗೆ ಪರಿಹಾರ ತೆಗೆದುಚಿ ಆಯ್ನಾತ್ ಬೇಗ ಇಂದೇನು ಸರಿಮಲ್ಪಾದ ಕೊರಡು ಪಣದ ಸ್ಥಳೀಯರು ಅಬ್ದುಲ್ ರಹಿಮಾನ್ ಕೇನೊಂದೇರು. ಈ ಪರಿಸರದವರು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಹಿಂದೂಗಳು ನಾವೆಲ್ಲ ಒಂದಾಗಿ ಈ ರಸ್ತೆಯನ್ನು ಸರಿಪಡಿಸಬೇಕೆಂದು ವಿನಂತಿಸ್ತಾ ಇದ್ದೇವೆ. ಸನ್ಮಾನ್ಯ ನಮ್ಮ ಸ್ಪೀಕರ್ ವಿ ಟಿ ಖಾದರ್ ಅವರಿಗೂ ಕೂಡ ನಾವು ಈ ರಸ್ತೆಯನ್ನು ತೋರಿಸಿದ್ದೇವೆ. ಈ ಮೊದಲು ಕೋಟೆಕಾರ್ ಪಟ್ಟಣ ಪಂಚಾಯತಿಗೆ ನಮ್ಮ ಈಗಾಗಲೇ ಮಾತಾಡಿದಂತಹ ಗುರುಸ್ವಾಮಿ ವಿಶ್ವನಾಥನವರು ನಾವು ಒಟ್ಟಿಗೆ ಸೇರಿ ಕಾಂಕ್ರೀಟೀಕರಣ ಮಾಡಬೇಕೆಂದು ಮನವಿ ಕೂಡ ಮಾಡಿದ್ದೇವೆ. ಆದರೆ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟವರು ಇಷ್ಟರ ತನಕ ಏನು ಅದಕ್ಕೆ ಪರಿಹಾರ ಬೇಕೋ ಅದನ್ನು ಅವರು ಮಾಡಲಿಲ್ಲ. ಇವಾಗ ಈ ರಸ್ತೆ ಏನಾಗಿದೆ ಅಂದರೆ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ಇಲ್ಲ. ಒಂದು ವೇಳೆ ನಡೆದುಕೊಂಡು ಹೋದರೂ ಜಾರಿ ಬಿದ್ದವರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅದೇ ರೀತಿ ಅನಾರೋಗ್ಯ ಪೀಡಿತ ಅಥವಾ ಹಾಸ್ಪಿಟಲಿಗೆ ಹೋಗುವಂತಹ ಪೇಷಂಟ್ಗಳು ಯಾವ ರೀತಿಯಲ್ಲಿ ಹೋಗಬೇಕೆಂದು ನೀವೇ ಬಂದು ನೋಡಬೇಕಾಗ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಪಟ್ಟಣ ಪಂಚಾಯತಿನವರು ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ಪರಿಶೀಲಿಸಿ ತಕ್ಷಣ ಏನಾದರೂ ಅನಾಹುತ ಆದರೆ ಅದು ನೀವೇ ಇದಕ್ಕೆ ಹೊಣೆಗಾರರು ಎಂದು ನಾವು ಎಲ್ಲ ಈ ನಾಗರಿಕರು ಹೇಳ್ತಾ ಇದ್ದೇವೆ. ಮತ್ತು ಈ ರಸ್ತೆಯನ್ನು ತಕ್ಷಣ ನೀವು ಮಾಡದಿದ್ದರೆ ನಾವು ಇದರ ಮೇಲಧಿಕಾರಿಗಳ ಒಟ್ಟಿಗೆ ನಾವು ಮನವಿ ಮಾಡಲು ಸಿದ್ಧರಾಗಿದ್ದೇವೆ ಎಂದು ಈ ಮೂಲಕ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ಪರಿಸರದಲ್ಲಿ ಹೊಸ ಮನೆ ಕಟ್ಟುವವರು ಕೂಡ ಇದ್ದಾರೆ. ಅವರ ಮೆಟೀರಿಯಲ್ ಬರುವಂತಹ ಸಿಮೆಂಟ್ ಆಗಲಿ ಇತ್ಯಾದಿ ಸ್ಟೀಲ್ ಆಗಲಿ ಯಾವುದೂ ಕೂಡ ಇಲ್ಲಿಗೆ ತರಲು ಸಾಧ್ಯವಾಗ್ತಾ ಇಲ್ಲ. ಅವರ ಮನೆ ಅರ್ಧದಲ್ಲಿ ನಿಂತಿದೆ. ಅದೇ ರೀತಿ ನಮಗೆ ದಿನನಿತ್ಯ ಗ್ಯಾಸ್ ಬೇಕಾಗ್ತದೆ. ಈ ಗ್ಯಾಸ್ ಮುಗಿದ ಕೂಡಲೇ ನಾವು ಎಂತ ಮಾಡಬೇಕು, ಎಲ್ಲಿಗೆ ಹೋಗಬೇಕು? ಗ್ಯಾಸಿನವರು ಬರಲಿಕ್ಕೇ ಸಾಧ್ಯ ಆಗ್ತಾ ಇಲ್ಲ.
ಈ ರೀತಿ ಪರಿಸ್ಥಿತಿ ನಾವು ಅನುಭವಿಸ್ತಾ ಇದ್ದೇವೆ. ನಮ್ಮ ರಾಜಕಾರಣಿಗಳಾಗಲಿ ಓಟು ಬಂದಾಗ ತಕ್ಷಣ ನಮ್ಮ ಮನೆಗೆ ಬಂದು 2 ಕೈ ಮುಗಿದು ಓಟು ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಈ ತನಕ ನಾವು ನಿಮ್ಮಲ್ಲಿ ಕೈ ಮುಗಿತಾ ಇದ್ದೇವೆ, ನಮ್ಮ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ತಾ ಇಲ್ಲ. ಇಲೆವರಿ ಆದರೆ ಮನೆಯ ವೇಸ್ಟನ್ನು ಎಲ್ಲಿಗೆ ತಲುಪಿಸಬೇಕು, ಎಲ್ಲಿ ಬೀಸಾಡಬೇಕು, ಬೀಸಾಡಬಾರದಂತ ನೀವು ಹೇಳ್ತಾ ಇದ್ದೀರಿ. ಆದರೆ ನಾವು ಬೀಸಾಡದೆ ಏನು ಮಾಡುವುದು? ಯಾರು ಬರ್ತಾರೆ ಇಲ್ಲಿ? ವಿಲೇವಾರಿ ಮಾಡಲಿಕ್ಕೆ ಗಾಡಿ ಬರ್ತಾ ಇಲ್ಲ. ಈ ಥರದ ಆಲಕ್ಷ್ಯ ಮತ್ತು ನಿರ್ಲಕ್ಷ್ಯ ಇದನ್ನು ಬಿಟ್ಟು ತಕ್ಷಣ ನೀವು ಈ ರೋಡನ್ನು ಸರಿಪಡಿಸಿ ಕೊಡಬೇಕೆಂದು ನಾವು ಎಲ್ಲ ನಾಗರಿಕರು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ದೇಳಕಟ್ಟೆ ಶ್ರೀ ಅಯ್ಯಪ್ಪ ದೇವಸ್ಥಾನದ ಗುರುಸ್ವಾಮಿ ಕಾಯರ್ಪಡಿಕೆ ನಿವಾಸಿ ವಿಶ್ವನಾಥ್ ಕಾಯರ್ಪಡಿಕೆ ತಾದಿ ಸಮಸ್ಯೆದ ಬಗೆಟು ಪೊಲವು ಕೊರಿಯರು. ಈ ಪ್ರದೇಶಡು ಈ ಮರಿಯಾಲ ಬತ್ತನ ಭಾರಿ ಬಂಗಾಪುಣು ಬಂಗ ರಸ್ತೆದ ಕತೆಮಿಣಿಕೆಯಿಂದ ನಡರ್ತದ ಪೋಯರಾಪಜಿ ವೆಹಿಕಲ್ ದಾಖಲೆ ಏರ್ಲ ಒಂದು ಅರ್ಜೆಂಟ್ ರಿಕ್ಷಾ ಅಥವಾ ಬೇತೆ ವೆಹಿಕಲ್ ತರ್ಪದ ಆಸ್ಪತ್ರೆಗೆ ಬೇತೆ ಬೇತೆ ಕೆಲಸ ಹೋಗ್ಬಂದ ಏರ್ಲ ಬರಿಯರ್ ತಯಾರಿದ್ದೀರಿ ಪಂಡ ರಸ್ತೆ ಆನಮ್ನ ಆತಂದು ಐನೊಂಜಿ ತೂಪುನಕ್ಕಲಿದ್ದೇರು ಪಂಚಾಯತ್ ದಾಖಲಾಯಿತ ಬಗ್ಗೆ ಹೆಚ್ಚು ಮಲ್ಲ ಗಮನ ಕೊರ್ಪುಜೇರು ಕೊರ್ದಲ್ಲ ಮಲ್ತಂಡಲ ಹೆಚ್ಚು ಸಮಯ ಬಾಳಿಕೆ ಬರ್ಪುಜಿ ಐನದವರೊಂದಿಗೆ ಸಂಬಂಧಪಟ್ಟ ನಕಲು ದಿನ ಐನಾತ್ ಜನಕ್ಕಳೊಂಜಿ ಹಿತದೃಷ್ಟಿಡು ಐನಾತ್ ಬೇಗ ಮಲ್ಲ ಒಂಜಿನೆಟ್ಟು ಕಾಂಕ್ರೀಟ್ ಪಾಡ್ಲೆಕ್ಕ ಮನಸ್ಸು ಮಲ್ಪಡು ಕೆಲಸ ತುರ್ತಾದ ಗಮನ ಕೊರಡುದು ಮಂಡದು ಯಾನು ಈ ಪ್ರದೇಶದ ವಾಸ್ತವ್ಯತನ ಜನಕುಲ ಪರವಾದ ವಿಶೇಷವಾದ ಮನವಿ ಮಲ್ತೊಂದಿಲ್ಲ. ಮೂಲು ಮರ್ದಿಗೆ ಅಥವಾ ಮೀನಾದ ಗ್ಯಾಸ್ ಅಂಡದಕ್ಕಲು ಗ್ಯಾಸ್ ಸಪ್ಲೈ ಮನ್ಪುನಕ್ಲು ಇಡೆ ಬರಿಯರ್ನೇ ಕೇಂಜೀರು ದಯವಣ್ಣಗ ಅಕ್ಲೆ ಗ್ಯಾಸ್ ವೆಹಿಕಲ್ ಬತ್ತೊಂದು ಬರೋಡು ಐನೇದವ್ರು ಅಕ್ಲೆ ಭಾರಿ ಕಷ್ಟ ಆಪುಂಡು. ಬೇತೆ ಮಾತಲ್ಲ ಪ್ರತಿಯೊಂದು ಅವಶ್ಯಕತೆ ಇತ್ತಿನ ವಸ್ತುನ ಕೊಂದರ್ನ ಏರ್ಲ ದೇರ್ಲಗಟ್ಟೆ ಎಂಕ್ಲೆ ಮೀನಾದ ರಿಕ್ಷಾ ತಕ್ಲ್ಬೋಡು ರಿಕ್ಷಾದ ಸ್ಕೂಲ್ ಬಸ್ ಪೋಪುಂಡ ಐಕ್ಲ ಕಷ್ಟನೇ ನೀನು ಆಯ್ನತ್ತು ಹೆಚ್ಚಿನ ರೀತಿಯಲ್ಲಿ ನಿಕ್ಲು ಗಮನ ಕೊರಡು ಶೀಘ್ರವಾದ ಕೆಲಸ ಶಾಶ್ವತ ಕೆಲಸ ಮಾಡ್ಲಿಕ್ಕೆ ಒಂಜಿ ಪ್ರಯತ್ನ ಬರೋಡು ನಿಮಗೆ ಸಂಬಂಧಪಟ್ಟ ಅಧಿಕಾರನಕ್ಲಿಗೆ ಮನವಿ ಮಾಡ್ತಾರೆ. ಸ್ಥಳೀಯರು ರಿಕ್ಷಾ ಚಾಲಕರು ಲೋಕೇಶ್, ಜನಾರ್ದನ್, ಜಾಯ್ಸ್, ಹೇಮಲತಾ ಟೀಚರ್, ವೈಶಾಲಿ ತಾದಿದ ತೊಂದರೆದ ಬಗೆಡು ತೆರಿಪಾದು ತಂಗ್ಲಿನ ಬಂಗನು ಅರ್ಥ ಮಲ್ತೊಂದು ಆಯ್ನಾತ್ ಬೇಗ ಇನ್ನೇನು ಸರಿ ಮಲ್ಪಾದು ಕೊರಡು ಪಂಡದು ಮನವಿ ಮಲ್ತೊಂಡೇರು. ದೇರ್ಲಗಟ್ಟೆ ಕಾಯರ್ಪಾಲಿಕೆ ಪ್ರದೇಶ ಮುಲ್ಪ ಈ ರೋಡ್ದು ಒಂಜಿ ಸಮಸ್ಯೆದ ಬಗ್ಗೆ ಅಂಕುಲ್ ಪೂರ ಇನಿ ಮುಲ್ಪ ಸೇರ್ದ ಮುಲ್ಪ ಒಂಜಿ 5 ಇಲ್ಲುಂಡು ಬೊಕ್ಕ ಮಸ್ತ್ ಜನಕುಲ್ ಸಮಸ್ಯೆ ಮುಲ್ಲ ಪೋಯರೆ ಒಂದ ಏಜಿಡ್ ಉಲ್ಲೇರು ಅಕ್ಲೆಗ್ ರಾತ್ರಿ ಪುರ್ತಾವಡು ಜಿನ ಪಗೆಲ್ಡೇ ಪೋಯರೆ ಗಾಡಿ ತೀರ್ತು ಬರ್ಪುಜಿ ಬೊಕ್ಕ ಸ್ಕೂಲ್ದ ಜೋಕುಲು ಒಂಜಿ ಐನಾಜಿ ಸ್ಕೂಲು ಬೇತೆ ಬೇತೆ ಸ್ಕೂಲ್ ಹೋಗ್ನ ಜೋಕುಲ್ನ ಗಾಡಿಲ ಊಲ ತೀರ್ತು ಬರ್ಪುಜಿ ಜೋಕುಲ್ ಪೂರ ಬರ್ಸದೊಟ್ಟಿಗೆ ದಿನ ಬ್ಯಾಗನ್ನು ಪುಗೆಲ್ ವಾಡೊಂದೆ ಮಿತ್ತು ಬೋಡು ಅಂಚನೆ ಮುಲ್ಪ ಒಂಜಿ ಬಿಲ್ಡಿಂಗ್ ಆತಂಡು ಅಕುಲ್ಲ ಈ ರೋಡ್ಗೋಸ್ಕರ ಸಾಧಾರಣ 1 ಲಕ್ಷ ರೂಪಾಯಿ ಇದ್ಲ ಮಿತ್ತು ಖರ್ಚು ಮಲ್ತೇರು ಬೊಕ್ಕಲ ಈ ನೆಕ್ಕೆ ಎಲ್ಲ ಸ್ಪಂದಿಸ ಹೊಂದಿದ್ದೇರಿ ಈ ರೋಡ್ಗೆ ಐನಾತ್ ಬೇಗ ಒಂಜಿ ವ್ಯವಸ್ಥೆಯನ್ನು ಮಂತು ಕೊರಡು ಬೊಕ್ಕ ಎಂಗ್ಲ ಊರ್ದ ಜನಕ್ಲೆಗ್ ದಾಲೊಂಜಿ ಸಮಸ್ಯೆ ಆವಂದಿನ ಲೆಕ್ಕ ಒಂಜಿ ವ್ಯವಸ್ಥೆ ಆವಡು ಪಂಡದೆ ನಿಕ್ಕಲ್ಡ ಒಂಜಿ ಕೇನೊಂದಿಲ್ಲ. ಕಾಯರ್ಪಳಿಕೆ ನಿವಾಸಿ ಕೆಲವು ವರ್ಷಗಳಿಂದ ಇಲ್ಲಿ ಈ ಮಾರ್ಗದ ಸಮಸ್ಯೆ ನಮಗೆ ಮೇಲೆ ಕೆಳಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. 2 ವೀಲರಲ್ಲಿ ಹೋಗಿ ಬರುವವರು ಕೆಳಗೆ ಬೀಳಬೇಕಷ್ಟೇ, ಆ ಥರದ ಪರಿಸ್ಥಿತಿ ಉಂಟಾಗಿದೆ. ಇದು ಬಹಳ ದುರದೃಷ್ಟಕರ ಸಂಗತಿಯಾಗಿದೆ. ದಯವಿಟ್ಟು ಈ ಮಾರ್ಗಕ್ಕೆ ಒಂದು ಡಾಮರೀಕರಣ ಅಥವಾ ಕಾಂಕ್ರೀಟ್ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾಗಿ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಬೈಕಿನವರು ಒಂದು 2-3 ಜನ ಸ್ಕಿಡ್ ಆಗಿ ಬಿದ್ದಿದ್ದಾರೆ, ಗಾಯಗಳು ಆಗಿವೆ. ಮತ್ತು ಈ ಕಸದ ವಿಲೇವಾರಿಯವರು ಕೂಡ ಕೆಳಗೆ ಬರುವುದೇ ಇಲ್ಲ, ಯಾಕಂದರೆ ಈ ಸಮಸ್ಯೆ ರೋಡಿನ ಸಮಸ್ಯೆ, ಅವರು ಬರುವುದು ಹೇಗೆ, ಅದು ದೊಡ್ಡ ಪ್ರಾಬ್ಲಮ್. ಇನ್ನೊಂದು ಗ್ಯಾಸ್ನವರು ನನಗೆ ಮೊನ್ನೆ ಗ್ಯಾಸ್ ಬಂದಿದೆ ಅಂತೇಳಿ ಕಾಲ್ ಮಾಡ್ತಾ ಇದ್ದಾರೆ, ನಾವು ಕೆಳಗೆ ಬರುವುದೇ ಇಲ್ಲ, ನೀವು ಬಂದು ತಗೊಂಡೋಗಿ ಹೇಳ್ತಾರೆ. ನಮ್ಮ ಮನೆ ಒಂದು ಕಡೆ ಇದೆ, ಈ ರೋಡ್ ಮೇಲ್ಗಡೆ ನಿಂತ್ಕೊಂಡ್ರೆ ನಾವು ಅಲ್ಲಿಂದ ಗ್ಯಾಸ್ ಹೇಗೆ ಹೊತ್ತುಕೊಂಡು ಕೆಳಗೆ ಬರುವುದು? ಅವರಿಗೆ ಇದೇ ಪ್ರಾಬ್ಲಮ್, ರೋಡ್ ಸರಿ ಇಲ್ಲ, ನಾವು ಕೆಳಗೆ ಬಂದರೆ ಮೇಲೆ ಬರಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ನಮಗೆ ಇದು ಬಹಳ ಸಮಸ್ಯೆ. ಸನ್ಮಾನ್ಯ ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ಈ ಇದನ್ನು ಮಾರ್ಗವನ್ನು ಬಂದು ನೋಡಿದ್ದಾರೆ. ಸೊ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು ಅಂತ ನಾನು ಎಲ್ಲ ಅಧಿಕಾರಿ ವರ್ಗದವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ರೋಡು ಸರಿ ಇಲ್ಲದೆ ನಾವು ನಮಗೆ ಇಬ್ಬರು ಮಕ್ಕಳಿದ್ದಾರೆ, ಮಕ್ಕಳ ಬ್ಯಾಗ್ ಎರಡು ಬ್ಯಾಗ್ ಇರ್ತದೆ, ಲಗೇಜ್ ತುಂಬ ಭಾರ ಉಂಟು, ಅದನ್ನು ಹೊತ್ಕೊಂಡು ಹೋಗಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ಇಲ್ಲಿಂದ ಮೇಲೆ ಹೋಗೋದಾದರೆ ನಮಗೆ ದೊಡ್ಡ ಬೆಟ್ಟ ಹತ್ತುವಾಗೆ ಆಗ್ತದೆ. ಮತ್ತು ಈ ರೈನ್ ಕೋಟ್ ಇದ್ದು
ತುಂಬ ಜಾರ್ತದೆ, ಇದು ಹೋಗಲಿಕ್ಕೆ ಆಗೋದಿಲ್ಲ. ಎಲ್ಲಿ ಮೂಲೆ ಮೂಲೆಯಲ್ಲೆಲ್ಲ ರೋಡ್ ಮಾಡಿಕೊಟ್ಟಿದ್ದಾರೆ. ನಮಗೆ ಈ ಒಂದು ಕಾಯರ್ಪಾಳಿಕೆ ಏರಿಯಾದಲ್ಲಿ ಯಾಕೋಸ್ಕರ ಇಲ್ಲಿ ಮಾಡೋದಿಲ್ಲ ಅಂತ ಗೊತ್ತಾಗೋದಿಲ್ಲ. ನಮಗೆ ತುಂಬ ಕಷ್ಟ ಆಗ್ತದೆ. ಪಟ್ಟಣ ಪಂಚಾಯತಿ ಇದು ಯಾಕೆ ಹೀಗೆ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ತುಂಬ ಕಷ್ಟ ಆಗ್ತದೆ ನಮಗೆ ಇಲ್ಲಿ ಕೆಳಗೆ ಮನೆ ಮಾಡ್ತಾ ಇದ್ದೇವೆ ನಾವು. ಮನೆಗೆ ಒಂದು ಗಾಡಿ ಬರಬೇಕಾದ್ರೆ ಅವರು ಅಲ್ಲಿ ನಿಂತು ಒಂದು 2-3 ಗಂಟೆ ವೇಸ್ಟ್ ಆಗ್ತದೆ ಅವರಿಗೆ, ಗಾಡಿಯವರಿಗೆ ಬರಬೇಕಾದ್ರೆ. ತುಂಬ ಕಷ್ಟ ಇಲ್ಲಿ. ನಾನು ಸುಮಾರು 52 ವರ್ಷ ಜಾಗ ಇಡ್ಬೋದೆ. ಈ ಎಂಕ್ಲ ಇಲ್ಲಡಿ ಒಂದು ಸ್ವಲ್ಪ ಒಂದು 10-20 ಇಲ್ಲುಂಡು. ಇಡ ವೆಹಿಕಲ್ ಜಪ್ಪಜಿ ಮಾರ್ಗ ಸರಿ ಇತ್ತಂದೆ. ಮಾರ್ಗ ಪೂರ ಒಂದು ಅದು ಜಾರುಂಡು ಹೋಗಿ ವೆಹಿಕಲ್ ಬರಲಿ ಆಪಜಿ. ಯಾನೊಂದು ಹಾರ್ಟ್ ಪ್ರಾಬ್ಲಮ್ದೆ ಎಂಕ್ಲೆ ದಾಲ ಹುಷಾರಿದ್ದು ನಾನು ಮೂಲ ಗಾಡಿ ಹೋಗಲ್ಲ ಜಪ್ಪಜಿ ರಿಕ್ಷಾದಾಗೆಲ್ಲ ಬರ್ಲಿಕ್ಕೆ ಅಂಥದ್ದು అయినది ಬೇಗ ಈ ರೋಡು ನಂಜಿ ರಿಪೇರಿ ಮಂತ್ ಕೊಡೊಂದು ಅಧಿಕಾರಿಗಳ ವಿನಂತಿ. ಸ್ಥಳೀಯರು ನಜರ್ ಅಹಮದ್, ಮುತ್ತಲಿಬ್, ಅಬ್ದುಲ್ ಜಲೀಲ್, ನವಾಜ್, ಹೇಮಂತ್, ಸತ್ಯವತಿ, ರೇವತಿ, ಪ್ರೀತಿ, ಪ್ರೇಮ, ನಾಗೇಶ್, ವಿನ್ಫ್ರೆಡ್, ಐಸಾಕ್ ಡಿಸೋಜಾ, ಜಯಂತಿ ದಾಮೋದರ್, ಉಮರ್ ಅಬ್ಬ, ಮಮತಾ, ಅನಿಶಾ ಡಿಸೋಜಾ ಇಂಚಿತಿ ಪ್ರಮುಖರು ಈ ಪುರ್ತೋಟುಗೆತ್ತರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರು 51 ವರ್ಷ ಪ್ರಾಯದ ಬಾಲಕಾರ್ಣವೇರು ಸೋಮವಾರ ರಾತ್ರಿ ದೇವರನ ಪಾದ ಸೇರಿದೇರು. ಅಂಗಾರೆ ಮಧ್ಯಾಹ್ನ ಉಚ್ಚಿಲ ಕೋಟೆ ದೇವಸ್ಥಾನದ ಕೈತಲ್ದ ಅರಣ್ಯ ಇಲ್ಲಡು ಅಂತ್ಯ ಸಂಸ್ಕಾರ ನಡೆತಂಡು. ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಆಚಾರ ಪಟ್ಟವೇರಾದ ಕಾರಣವೇರಾದ ಕರಿ 14 ವರ್ಷದ ಸೇವೆ ಸಂದಾವಂದಿತ್ತಿನ ಪ್ರಸ್ತುತ ದೈವಸ್ಥಾನದ ಆಡಳಿತ ಮುಕ್ತೇಸರರಾದ್ಲ ಸೇವೆಡುಪ್ಪುನ 51 ವರ್ಷ ಪ್ರಾಯದ ಬಾಲಕಾರ್ಣವೇರು ಸೋಮವಾರ ರಾತ್ರಿ ದೇವೇರ್ನ ಪಾದ ಸೇರ್ತಿರು. ಮುಂಬೈಡು ಸೇವೆಡಿತ್ತಿನ ಬಾಲಕಾರ್ಣವೇರು ಅವಿರ್ದ ಬೊಕ್ಕ ಮುಂಬೈ ಬುಡ್ದು ಊರುಗು ಬತದು ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ದೈವ ಚಾಕರಿಡು ತೊಡಗಿಸಾವೊಂದು ಆಚಾರ ಪಟ್ಟವೇರಾದ ಕಾರಣವೇರಾದ ತನ್ನ ಸೇವೆ ಸಂದಾತಿರು. ಸುತ್ತಮುತ್ತ ಕಾಯಂ ಬರ್ತಿಕೊಂಡಾರಿ പിന്നുണ്ടായ മതിപ്പോ അവിടെ ഒരു ധൂപാർത്തി കാണുന്നില്ലാത്ത മതിപ്പോ ഞമായം ഒരു ധൂപാർത്തി അങ്ങ് കണ്ടോണ്ടോ അതുപോലെ മംഗളാർത്തി കാണുന്നില്ലാത്ത മതിപ്പോ ഞമായം ഒരു മംഗളാർത്തി അങ്ങ് കണ്ടോണ്ടോ പിന്നെ ഉണ്ടല്ല ഞമ്മള് മതിപ്പോ ഞമായം പറമ്പാട് നിന്നിട്ട് പറപ്പറത്തുമാരൊക്കെ കൂട്ടിട്ട് വന്നിക്കൊണ്ടുള്ളാത്ത ഞമ്മള് മതിപ്പോ ഞമ്മളായും പോരായങ്ങ് പിടിച്ചോണ്ടോ അവിടെയൊക്കെ ഞമ്മളെ വാക്ക് ഇന്നത്തെ നാളിൽ പെറ്റുവേളെ അന്തത്രമാരെ കയ്യാലെ പെറ്റുവേളെ കൊടുത്താല് ബൽമ കൽപ്പിച്ചിട്ടുണ്ടെങ്കിൽ ബൽമ കൽപ്പിച്ചിട്ട് മുന്നത്തെ കാലത്ത് ചന്തത്തിൽ നടത്തി തരണങ്ങത്തെ പുണ്യകീർത്തി ഞങ്ങൾ നമ്പിക്കൊണ്ട് പറഞ്ഞ തലക്കോട് മലയാളി പാട്ടമോതി അമ്മത്തോതി കൂട്ടുള്ള മുടക്കോട് വീരന്മാർ ഒരുപാട് കാരക്കാരന്മാർ സ്വാമി സോമനാഥന് മഹാഗണപതി ഉണ്ടായിട്ട് ഇന്നക്കോ നാളെക്കോ 4 പൈറ്റാണ്ടൊക്കെ എന്തൊരു ഒടമ്പൊരു ഭർത്താവ് രക്ഷണാകിട്ട് കാത്തോളങ്ങത്തെ പുണ്യകീർത്തി. ಕರಿ 14 ವರ್ಷಡು ಕಾರಣವೇರಾದ ಇತ್ತೆ ಶ್ರೀ ಭಗವತಿ ದೈವಸ್ಥಾನದ ಆಡಳಿತ ಮುಕ್ತೇಸರರಾದ ದೈವ ಚಾಕರಿ ಧರ್ಮ ಸೇವೆಡು ತನ್ನನ್ನು ನಿಷ್ಠೆಡು ತೊಡಗಿಸಾದಿತ್ತೇರು. ಉಚ್ಚಿಲಕೋಟೆ ದೇವಸ್ಥಾನದ ಕೈತಲ್ದ ಅರಣ್ಯ ಇಲ್ಲಡು ಅಂಗಾರೆ ಮಧ್ಯಾಹ್ನ ಧಾರ್ಮಿಕ ವಿಧಿಕ್ಲೆ ನಡಪಾದು ಮಾಡೂರು ಹಿಂದೂ ರುದ್ರಭೂಮಿಡು ಅಂತ್ಯ ವಿಧಿಕ್ಲೆ ನಡಪಾಯರು. ಬೊಡೆದಿ ಶ್ರೀಮತಿ ಸರೋಜಾ ಮಗಲು ದಿಶಾ ಸೇರ್ನಂಚ ಅಪಾರ ಬಂಧು ಬಳಗನ ಅಗಲ್ದು ಪೋಯಿನ ಬಾಲಕಾರ್ಣವೀರ್ನ ನಿಧನಗ ಸೋಮೇಶ್ವರ ಉಚ್ಚಿಲ ಮೂರೂರು ಬೋವಿ ಮೋಯಾ ಮಹಾಸಭಾದ ಅಧ್ಯಕ್ಷರು ಹರಿಷ್ಟಿ ಉಚ್ಚಿಲ್ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಅಚ್ಚಮಾರ್ಯರು ಗುರಿಕಾರ್ಯರು ಆಡಳಿತ ಮಂಡಳಿ ಪದಾಧಿಕಾರಿಗಳು ಸಂತಾಪನ್ ಸೂಚಿಸಿದರು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಭಟ್ನಗರ ಶಿವಾಜಿ ಫ್ರೆಂಡ್ ಸರ್ಕಲ್ದ 2024-25ನೇ ಸಾಲದ ಅಧ್ಯಕ್ಷರಾದ ಮಾಧವ್ ಗಟ್ಟಿ ಆಯ್ಕೆಯಾಗ್ತಾರೆ. ತೊಕ್ಕೋಟು ಭಟ್ನಗರದ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಲೆಡು ಮಲ್ಲ ಪುದರ್ ಪಡೆಯಿನ ಶಿವಾಜಿ ಫ್ರೆಂಡ್ ಸರ್ಕಲ್ದ 2024-25ನೇ ಸಾಲದ ಹೊಸ ಅಧ್ಯಕ್ಷರಾದ ಮಾಧವಗಟ್ಟಿ ಆಯ್ಕೆಯಾದರು. ಕರಿ ಐತಾರ ಶಿವಾಜಿ ಫ್ರೆಂಡ್ ಸರ್ಕಲ್ದ ಕಚೇರಿ ನಡತಿನ ವಾರ್ಷಿಕ ಮಹಾಸಭೆಟ್ ಹೊಸ ಪದಾಧಿಕಾರಿನ ಆಯ್ಕೆ ನಡೆದನು. ಗೌರವ ಅಧ್ಯಕ್ಷರಾದ ಉರ್ಬನ್ ಡಿಸೋಜಾ, ಉಪಾಧ್ಯಕ್ಷರು ಕಮಲಾಕ್ಷ, ಕಾರ್ಯದರ್ಶಿ ರೋಹನ್ ತೊಕ್ಕೋಟು, ಜೊತೆ ಕಾರ್ಯದರ್ಶಿ ಲಕ್ಷ್ಮಣ್ ಕೃಷ್ಣನಗರ, ಕೋಶಾಧಿಕಾರಿ ಹಮೀದ್ ಮುಕಚ್ಚೇರಿ, ಕ್ರೀಡಾ ಕಾರ್ಯದರ್ಶಿ ಅಲ್ತಾಫ್, ಜೊತೆ ಕ್ರೀಡಾ ಕಾರ್ಯದರ್ಶಿ ಆನಂದ್ ಧರ್ಮನಗರ, ಲೆಕ್ಕ ಪರಿಶೋಧಕಿಯರು ವಾಸುಗಟ್ಟಿ, ಗೌರವ ಸಲಹೆಗಾರರಾದ ಚಂದ್ರ ಬೋಳಾರ್, ಕಾರ್ಯಕಾರಿ ಸಮಿತಿಗೆ ಸದಾನಂದ ಒಂಬತ್ತುಕೆರೆ, ಚಂದ್ರಶೇಖರ್ ಉಚ್ಚಿಲ್, ಪುರುಷೋತ್ತಮ್, ಸುರೇಶ್ ಟೈಲರ್, ಕೇಶವ ಭಟ್ನಗರ, ರಾಜ ರಾಣಿಪುರ, ಶ್ರೀ ಕೊರಗಚ್ಚನ ಕಟ್ಟದ ಪ್ರಧಾನ ಅರ್ಚಕರಾದ ಸುಧೀರ್ ಮಾಡೂರು, ಸಹ ಅರ್ಚಕರು ಸುಧೀರ್ ತೊಕ್ಕೋಟು, ರಾಜೇಶ್ ಆಚಾರ್ಯ, ಸಹಾಯಕರು ಬಾಲಕೃಷ್ಣ ಟೈಲರ್, ಸತೀಶ್ ಕೊಲ್ಯ ಆಯ್ಕೆಯಾದರು.
ಸುದ್ದಿಗೊಂಚಲಿಗೆ ಸ್ವಾಗತ. ತುಳುನಾಡ ಮಣ್ಣದ ಗುಣದ ದೈವಿ ಶಕ್ತಿಡು ನಮ್ಮ ಓಡೆಪೋಂಡಲ ಯಶಸ್ವಿ ಆಪಾ ಪಂಡದು MRG ಸಮೂಹ ಸಂಸ್ಥೆದ ಆಡಳಿತ ನಿರ್ದೇಶಕರು ಪ್ರಕಾಶ್ ಶೆಟ್ಟಿ ತಿಳಿಪಾದರು. ಮರಿಯಲದ ಮಿನದಿನದ ಮುಗಿತಲಲ್ಲೆಸಡು ಮಾನಾದಿಗೆಯನ್ನು ಪಡೆಯೊಂದು ಆರು ಈ ಪಾತ್ರ ಪಂಡೇರು. ಇಂಟರ್ನ್ಯಾಷನಲ್ ಬನ್ಸ್ ವೆಲ್ಫೇರ್ ಟ್ರಸ್ಟ್ ದ ಮುತಾಲಿಕೆಡ್ ಕುಡ್ಲ ಮರವೂರು ಗ್ರ್ಯಾಂಡ್ ಬೇ ಸಭಾಂಗಣಡ್ ಐತಾರ ಇಡಿದಿನ ನಡತಿನ ಮರಿಯಲದ ಮಿನದನ ಮುಗಿತಲ ಲೇಸು ಐತಾರ ಬಯ್ಯಗ ನಡತಂಡು. ಮುಗಿತಲ ಲೇಸಡ್ ಬಂಟ ಸಮಾಜದ ಗಣ್ಯ ಸಾಧಕರು MRG ಸಮೂಹ ಸಂಸ್ಥೆದ ಆಡಳಿತ ನಿರ್ದೇಶಕರು ಕುಡ್ಲ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪಡೆಯಿನ ಪ್ರಕಾಶ್ ಶೆಟ್ಟಿ ಧಾರ್ಮಿಕ ಸಾಮಾಜಿಕ ಸೇವೆಗೂ ಮಲ್ಲ ಪ್ರೋತ್ಸಾಹ ಕೊರ್ಪಿನ ಕೊಡುಗೈದಾನಿ ಕನ್ಯಾನ ಸದಾಶಿವ ಶೆಟ್ಟಿ ಪೊಲೀಸ್ ಅಧಿಕಾರಿ ಬೆಳ್ಳಾರೆ ಜಗನ್ನಾಥ್ ರೈ ಮೊಕ್ಲೆಗೂ ಈ ಪೊರ್ತು ಮಾನಾದಿಗೆ ಮಲ್ತೇರು. ಬಡವರ್ನ ಮಿತ್ತಿ ಕರುಣೆ ಕನಿಕರ ಉಪ್ಪುನಾರಿ ನೇರ ನಡೆ ನುಡಿತ ಕನ್ಯಾನ ಸದಾಶಿವಣ್ಣೆ ಅರೆಗೆ ಪ್ರೀತಿ ಗೌರವದ ಸನ್ಮಾನ. ಕ್ಯಾಪ್ಟನ್ ಬೇತೆ ಬೇತೆ ಬಂತ ಸಂಗಲೇನ ಕಟ್ಟಡ ನಿರ್ಮಾಣಕ್ಕೆ ಪೂರ್ಣ ದೇವಿಚರಣ್ ಶೆಟ್ಟಿ ಬಲ್ಲೆ ಎದುರು ಬಲ್ಲೆ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮರಿಯಲದ ಮಿನದನದ ಇನಾಮದ ಪ್ರಾಯೋಜಕರು CS ಭಂಡಾರಿ ಅಂಚನೆ ಯೂಟ್ಯೂಬರ್ ಆದ ಪುಗರ್ತೆ ಪಡೆಯಿನ 8 ವರ್ಷ ಪ್ರಾಯದ ಶಾಂಬದೊಡ್ಡ ಜಪ್ಪು ಕಾವು ಬೈಲು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಆಯ್ಕೆಯಾಯಿನ ರಾಮಚಂದ್ರ ಆಳ್ವ ಬೊಕ್ಕ ಶ್ರೀಮತಿ ಆರತಿ ರಾಮಚಂದ್ರ ದಂಪತಿಗಳಿಗೆ ಅಭಿನಂದನೆ ಸಂದಾಯರು. ಪ್ರಕಾಶ್ ಅಣ್ಣೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇರುವೆರೇನ ತೂನಗ ಒಂಜಿ ಬಂಟ ಸಮಾಜದ ಒಂಜಿ ನಾಯಕನೇ ವಾ ನಮ್ನೆಡೆ ಕುಲೆಪಾಯರ ಪ್ರಕಾಶ್ ಅಣ್ಣೆ ಅರ್ನ ಕೊಡುಗೆ ಉಂಡು ಪನ್ಪಿನೆಲ್ಲ ನಮ್ಮ ನೆನಪಲ್ ಪುನಃ ಕೊಡ್ತು. ಶ್ರೇಯಸ್ನ ದೊಡ್ಡ ಪಂದ ಕುದಾರ್ ಬಗಡ ನಂಚಿನ ಶ್ರೇಯಸ್ ಶೆಟ್ರ್ ಕರ್ನ ಸಹಧರ್ಮಿ ಜೋರ ನಂಚಿನ ತಾಟಿ ಬರಡು ನಾವು ಮಾತ್ರ ಬೋಕೆದ ತಾಂಬ ದೊಡ್ಡ ಮೇರೆಗೆ ಇಂಟರ್ನ್ಯಾಷನಲ್ ಬನ್ಸ್ ವೆಲ್ಫೇರ್ ಟ್ರಸ್ಟ್ ದ ಈ ಪೊರ್ಲುದ ವೇದಿಕೆ ಬಲ್ಲೆ 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 ಪಂಕರ ಮರಿಯಲದ ಮಿನದನ ತೂಲೆ ಮೂರು ಪಂಕರ ಗ್ರ್ಯಾಂಡ್ ಬೇ ಅಭಿನಂದನೆಗಳು CS ಭಂಡಾರ್ಲೆಗೆ. ಆಟ ಉಂಟು ಕೂಟ ಉಂಟು ಕೇರಳ ಮೂರು ಪಂಕರ ರಂಗ ರಂಗೆ ನಾಗೇಶಣ್ಣ ಬಲ್ಲೆ ಇಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಒಟ್ಟಿಗೆ ಬಲ್ಲೆ 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 ಕಂಕನಾಡಿ ವಲಯ ಬಂಟರ ಸಂಘದ ಅಧ್ಯಕ್ಷರು ನಾಗೇಶಣ್ಣೆ ನಾಗೇಶ್ ಶೆಟ್ರು ಆರ್ಲ ವ್ಯವಸ್ಥಾಪನಾ ಸಮಿತಿದ ಸದಸ್ಯರಾದ ರಾಮಚಂದ್ರ ಆಳ್ವೆನೊಟ್ಟಿಗೆ ಮರಿಯಲದ ವಿನದನ ತೂಲೆ ಮೂಲು ಪಂಕರ ರಂಗ ರಂಗಿಯದ ಕುಶಾಲದ ಕುಶಲ್ ಉಂಡು ಮೂಲು ಪಂಕರ. ಮಾನಾದಿಗೆನ ಪಡೆಯೊಂದು ಪಾತೆರ್ನ MRG ಸಮೂಹ ಸಂಸ್ಥೆದ ಅಧ್ಯಕ್ಷರು ಪ್ರಕಾಶ್ ಶೆಟ್ರ್ 55 ವರ್ಷ ಬದುಕದ ಸಾಧನೆಯನ್ನು ಗುರುತಿಸಾದ ಕುಡ್ಲ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ನು ಕೊಡ್ತೇರು. ಬಂಟ ಸಮುದಾಯದಕ್ಲು ಮಾತಾ ಕ್ಷೇತ್ರಡ್ಲ ಎಡ್ಡೆ ಪುದಾರ್ ಪಡೆತೇರು. ಇಂದು ತುಳುನಾಡದ ಮಣ್ಣದ ಗುಣ ತುಳುವೇರು ತುಳುನಾಡದ ಮಣ್ಣದ ಗುಣರ್ದು ಓಡೆ ಪೋಂಡಲ ಯಶಸ್ವಿ ಆಪೆರ ಪಂಡ ತೆರಿಪಾಯರು. ಅವಳ ನಮ್ಮ ಮಾತ ಬಂಟರು ಯಾನವರಿ ಬಂಟೆ ಪಂಡ್ರೆಗೆ ಹೆಮ್ಮೆ ಒಂದುಂಡು. ನಮ್ಮ ಬಂಟ ಸಮಾಜಡು ಹುಟ್ಟುದು ಇಲ್ಲಿ ಊರುಡು ಬುಲೆತದು ನಮ್ಮ ಜನ್ಮಭೂಮಿ ಹಿಡಿದು ನಮ್ಮ ಕರ್ಮಭೂಮಿಗೆ ನಮ್ಮ ಇನ್ನು ಎಷ್ಟೋ ಜನ ಪರವೂರು ಪರದೇಶ ಹೋದು ನಮ್ಮವೇ ಕಾರ್ದ ಮಿತ್ತು ನಮ್ಮವೇ ಆಯ್ನ ಒಂಜಿ ಪ್ರತಿಭೆನ ಸಾರನ್ನು ಬೈದಿನಗಳು ನಮ್ಮ ಇನ್ನು ವಾಕ್ಷೇತ್ರೋಡು ಉಲ್ಲ ಅಂತ ಪಂಪಿ ಹಿಡಿದು ವಾಕ್ಷೇತ್ರೋಡು ಇಜ್ಜಿನ ಬಲ್ಲೆ ತುಕ ಬಾರಿ ಸಾಧ್ಯನೇ ಇಜ್ಜಿ ನಮ್ಮ ಓಲ್ಪೋಣದ ನಮ್ಮೇ ಒಂಜಿ ಗೌರವ ಘನತೆ ಇಡೀ ದೇಶ ವಿದೇಶಡು ನನಗೆ ತಿಕ್ಕೊಂದುಂಡು ಒಂದು ದಯಗೆ ನಮ್ಮ ಮಣ್ಣದ ಆ ಒಂಜಿ ಮಣ್ಣದ ಗುಣ
ಒಕ್ಕ ನಮ್ಮ ದೇವರನ್ನ ನಮ್ಮ ಸಾವಿರಾರು ವರ್ಷ ಇತ್ತಿನ ಕಾಣಿಕ ಜಾಗದ ದೇವರನ್ನ ನಮ್ಮ ಅನುಗ್ರಹ, ನಮ್ಮ ಪಪ್ಪ ಅಮ್ಮ ನಮ್ಮ ಜನ್ಮ ಕೊಡ್ತಿನ ಪಪ್ಪ ಅಮ್ಮನ ಅಗಲ ಆಶೀರ್ವಾದ ಮುಂದಟ್ಟು ನಮ್ಮ ಓಲು ಪೋಣಲ್ಲ ನಮ್ಮ ಸಕ್ಸಸ್ ಆಯ ಬಂದಬೇಕು. ನಮ್ಮ ಎದುರುಡೆ ಕೆಲವು ಉದಾಹರಣೆಗಳು ಇಲ್ಲ ನಮ್ಮ ಇನಿ ಅಂಚಾದಪ್ಪ ನಮ್ಮ ಕರ್ಮಭೂಮಿ ಓಲೆ ಉಪ್ಪಡು ಜನ್ಮಭೂಮಿ ಮದತ್ತು ಜನಮ ಇನಿ ಮಾತ ಬಂಟ ಸಂಘಗಳು ಇನಿ ದೇಶ ವಿದೇಶಗಳು ಓಲು ಉಳ್ಳೇರು ಅಲ್ಪ ಒಂಜಿ ಬಂಟರ ಸಂಘ ಬರ್ತದೆ. ಇನಿ ನಮ್ಮ ಎಂಚಿನ ಬಂಟರಿಗೆ ದಾದ ಬೋರ್ಡು ಅಗಲಿ ಆರ್ಥಿಕವಾದ ಹಿಂದುಳಿದವರಿಗೆ ಅಗಲಿ ಪಿರಬುಡ್ತಿನ ಅಗಲಿ ದಾದ ಓಡು ಅಗಲಿಗೆ ವಿದ್ಯೆ ಒಪ್ಪಡು ಅಗಲಿ ಆರೋಗ್ಯ ಒಪ್ಪಡು ಅವನೊಂಜಿ ಸಹಾಯ ಮಲ್ಪನ ಕೆಲಸವನ್ನು ನಮ್ಮ ಮಲ್ತೊಂದುಲ್ಲ. ಉದ್ಯಮಿ ಕೊಡುಗೈದಾನಿ ಕೂಡೂರು ಕನ್ಯಾನ ಸದಾಶಿವ ಶೆಟ್ರು ಪಾತಿರೊಂದು ತುಳುನಾಡದ ಸಂಸ್ಕೃತಿನ ದುಂಬುದ ಜನಾಂಗಗ ತೋಚಾವನ ಎಡ್ಡೆ ಬೇಲೆ ಮಂತದರು. ಬಂಟ ಸಮಾಜಗ ಪ್ರೋತ್ಸಾಹ ಕೊರ್ಪಿನ ಬೇಲೆ ಆವಡು ಪಂಡದ ಎಡವೈಕಿರು. ತುಳುನಾಡದ ಆ ಸಂಸ್ಕೃತಿನ ಮಿತ್ತವತ್ತುನ ನನದ ಜನಾಂಗವು ಯಂಗ್ಸ್ಟರ್ಸ್ಗೆ ಜವನರಿಗೆ ಜೋಕ್ಲೆಗೆ ನಮ್ಮ ತುಳುನಾಡದ ಸಂಸ್ಕೃತಿ ಆ ಬಂಟೆರ್ನ ಸಂಸ್ಕೃತಿನ ಆಯ್ನ ತೆರಿಪಾವನಂಚಿನ ಅಕ್ಲೆಗೆ ಆಯ್ತಾ ಒಂಜಿ ಅನುಭವ ಕೊರ್ಪುನಂಚಿನ ಒಂಜಿ ಭಾರಿ ಎಡ್ಡೆ ಒಂಜಿ ಕಾರ್ಯಕ್ರಮ ಮಲ್ತಾರೆ. ಯಾನ್ ಬನ್ನಾಗ ಇಡೀ ಬಂಟೇರ್ನ ಸಮಾಜನು ಇತ್ತಂಚೂರು ಆಕ್ಟಿವೇಟ್ ಮಲ್ಪನ ಇನ್ನೊಂಜಿ ಪ್ರೋತ್ಸಾಹ ಕೊರ್ಪುನಂಚಿನ ಒಂಜಿ ಕೆಲಸಗಳು ಎಲ್ಲ ತೊಡಗಿದೆ ಎನ್ನಿದ್ದಾಪನ ಒಂಜಿ ಅಳಿಲು ಸೇವೆ ಬಂಟ ಸಮಾಜವು ದಯಬಂಡ ವಿ ಆರ್ ಆಲ್ ಪ್ರೌಡ್ ಟು ಬಿ ಬಂಟ್ಸ್. ನಾವು ಬಂಟೇರ್ನ ಒಂಜಿ ಅಭಿಮಾನದ ಸಂಗತಿ ನಮಗೂ. ಲೇಸ್ದ ಗುಲ್ಕಾರ್ನ ವಯಸ್ಸೊಂದು ಪಾತೆರ್ನ ಇಂಟರ್ನ್ಯಾಷನಲ್ ಬಂಟ್ಸ್ ವೆಲ್ಫೇರ್ ಟ್ರಸ್ಟ್ ದ ಸ್ಥಾಪಕ ಅಧ್ಯಕ್ಷರು ಎ ಸದಾನಂದ ಶೆಟ್ರು ಕರಿ ಕೆಲ ವರ್ಷಡು ಮರಿಯಲದ ಮೀನದನ ಪೊರ್ಲುಡೆ ನಡಪೊಂದು ಬೈದ ಮಾತೆರ್ಲ ಬತ್ತದ ಸಹಕಾರ ಕೊರ್ಪುಣಿರ್ದಾತ್ರ ಇಂದು ಈತ ಪೊರ್ಲುಡೆ ಆಪಣು ಪಣದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಕೊರ್ನ ಮಾತೆರೆಗ್ಲ ಅಭಿನಂದನೆ ತಂದಾಯರು. ಬಂದುಲ ಅಧ್ಯಕ್ಷರ ಭಾಷಣ ಬಂದ ಎಡ್ಮ ಗಂಟೆ ಮುಗಿಯುಟ್ಟು ವೈದ್ಯನಾಗ ಬಿನ್ನೆರಾಗ ಇತ್ತ ಎಡ್ಮರ ಗಂಟೆ ಕರಿಂಡು ಎಂಕ್ಲೆ ಪೋಡೆ ಒಂದೊಂದುಲ್ಲೇರು ಯಾನು ಉಂಡುದು ಬೋಲಿ ಅಂತ ಬಂಡೇಕ ರಿಕ್ವೆಸ್ಟ್ ಮಾಡಿದೇಕ ಉಂಟು ಅಂತ ಬಂಡೇರು ಆಂಡಲ ಈ ಕಟ್ಟದ ಕೋರಿದ ಕಮ್ಮೆನೋಡು ಮಾತೆಲ್ಲ ಭಾಷಣ ಎರೆಗೆ ಓಟುಂದು ಭಾಷಣ ಕೇಂದ್ರ ಬಚ್ಚಿಜ ಅಂಚೆನೆ ಇನ್ನೇ ಮಸ್ತ್ ಜನ ಪ್ರಕಾಶ್ ಅಣ್ಣಾಗ ಕನ್ಯಾನ ಸದಾಶಿವ ಶೆಟ್ರಿಗೆ ಕೆ ಶೆಟ್ರು ಅಂಚನೆ ಜಗನ್ನಾಥ ರೈಕ್ಲು ಆಗಲೇ ಮಾತೊಂದು ಸನ್ಮಾನ ಮಲ್ದ ಅಂಚನೆ ಗುರುಕಿರಣ್ 10 ವರ್ಷ ಎಲ್ಲ ಬರೋಂದುಲ್ಲಿ ಆಗ ಸ್ಪೆಷಲ್ ಥ್ಯಾಂಕ್ಸ್ ಮನೋಲಿ ದಯವಂಡ ಆನೆ ಹಿಡ್ದು ತಪ್ಪಾದಿಸಿ ಅಂಚನೆ ಮಾತ ನಮ್ಮ ಜವನಿಯರು ಮಾತ ಬಣಸಂಘದ ಅಧ್ಯಕ್ಷರ ನಕಲು ಮಾತ ಕ್ರೀಡಾಪಟುಗಳು ಕ್ರೀಡೆ ಭಾರಿ ಒಂದು ಹಗ್ಗ ಜಗಟ ಭಾರಿ ಜೋಡು ನಡತಾನೆ ಕೆಲವರೇ ಗಾಯ ಆತಜಿ ಗಾಯ ಯಾರ್ದು ಮಾತ ಉಂಟ ಅಂತಾರೆ ಮಾತಾಡಲ್ಲ ಎಡ್ಡೆ ಬಲ್ಲು ಹೋಯ್ತದೇರು ಅಂಚನೆ ಎಡ್ಡೆ ಜೋಕುಲ್ನ ಕಾರ್ಯಕ್ರಮ ಆತನು ಮಾತ ನಮ್ಮ ಎಮ್ ಸಿ ನಕಲು ನವನೀತ್ ಶೆಟ್ಟಿ ಅವಾರ್ಡು ಸಾಹಿಲ್ ರೈ ಅವಾರ್ಡು ಪ್ರದೀಪ್ ಆಳ್ವಿ ಅವಾರ್ಡು ಕರುಣಾಕರ್ ಶೆಟ್ಟಿ ಅವಾರ್ಡು ರಾಜಗೋಪಾಲ್ ರೈ ಅವಾರ್ಡು ಮಾತಾಡಲ್ಲ ಅಂಜನೆ ದೇವಿಚಾರಣ ಬಂಡ ಕಾಂಡ ಎದ್ದಿನೊಟ್ಟು ಎನ್ನ ಒಟ್ಟಿಗೆ ಒಪ್ಪುನು ಎನ್ನ ಕೆಲಸ ಪೂರ ಆಯನೇ ಮಲ್ತೊಂದುಲ್ಲಿ ಅಂಚ ಆಗ ಸ್ಪೆಷಲ್ ಥ್ಯಾಂಕ್ಸ್ ರಾಜಗೋಪಾಲ್ ರೈಗೆ ಸ್ಪೆಷಲ್ ಥ್ಯಾಂಕ್ಸ್ ಮಾತಾಡಲ್ಲ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಬಂಪ ಅಂಚನೆ ಮಾತೆರಳ ಇಡೀ ಬೈದಿನ ಪ್ರಕಾಶ್ ಅನ್ನ ಯಾನ ನಮ್ನೆಡು ಥ್ಯಾಂಕ್ಸ್ ಅಂತ ಬಂಡ್ರಜಿ ಎನ್ನ ಫಂಕ್ಷನ್ ಎತ್ತಂಡಲ್ಲ ಬರ್ಪೂಜಿಂದ ಬಂತಜರು ಎಂಕ ಆರ್ನನೇ ಒಂಜಿ ಆಧಾರ ಎತ್ತೆ ಆರ್ನನೇ ಧೈರ್ಯ ಎಲ್ಲ ಬಂಗಡಪೂರ್ನೆಲ್ಲ ತೂಪಿನಾರೇ. ಮರಿಯಲದ ಮಿನದನದ ತೆಲಿಕೆ ನಲಿಕೆದ ಗೊಬ್ಬುಡು ಪಾಲ್ಪಡೆದು ಗೆಂದಿನಕ್ಲೆಗ್ ಲೇಸ್ಟ್ ಪಾಲ್ಪಡೆಯನ ಮಲ್ಲ ಬಿಂಡೇರ್ನಕ್ಲು ಇನಾಮ್ರೆ ನೊಪ್ಪಿಯಾಯರು. ಸುರೂತ ಬಹುಮಾನ ನಯನ ಶೆಟ್ಟಿ ಬೊಕ್ಕ ತಂಡದಕಲು ಉದ್ಯಮಿ ಕೆ ಶೆಟ್ಟಿ, ಪುಗರ್ತದ ಸಂಗೀತ ನಿರ್ದೇಶಕಿ ಗುರುಕಿರಣ್, ಕಾರ್ಯಾಧ್ಯಕ್ಷರು ದೇವಿಚರಣ್ ಶೆಟ್ಟಿ, ಕ್ಲಾಸಿಕ್ ಕಲರ್ ಲ್ಯಾಬ್ದ ಆಡಳಿತ ನಿರ್ದೇಶಕಿಯರು ಅಶೋಕ್ ಚೌಟ, ಮಂಗಲ್ಪಾಡಿ ಬಂಟರ ಸಂಘದ ಅಧ್ಯಕ್ಷರು ಶ್ರೀಧರ್ ಶೆಟ್ಟಿ, ಶ್ರೀಮತಿ ವಿಜಯಲಕ್ಷ್ಮಿ ಶೆಟ್ಟಿ, ಕಂಕನಾಡಿ ಬಂಟರ ಸಂಘದ ಅಧ್ಯಕ್ಷರು ನಾಗೇಶ್ ಶೆಟ್ಟಿ, ಜಪ್ಪಿನಮಗರು ಬಂಟರ ಸಂಘದ ಅಧ್ಯಕ್ಷರು ಸತ್ಯಪ್ರಕಾಶ್ ಶೆಟ್ಟಿ, ಅಶೋಕ್ ನಗರ ಬಂಟರ ಸಂಘದ ಅಧ್ಯಕ್ಷರು ರವೀಂದ್ರ ಶೆಟ್ಟಿ, ಉಳ್ಳಾಲ ಬಂಟರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟ ಕಕ್ಕೆಮಜಲ್, ಗುರುಪುರ ಬಂಟರ ಸಂಘದ ಅಧ್ಯಕ್ಷರು ಸಂತೋಷ್ ಶೆಟ್ಟಿ, ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರು ಲೋಕೇಶ್ ಶೆಟ್ಟಿ,
ಸುರತ್ಕಲ್ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ದೇವಾನಂದ ಶೆಟ್ಟಿ ಇಂಚಿತ್ತಿ ಪ್ರಮುಖರು ಮಲ್ಲಬಿನಿರಾದ ಲೇಸುಗದ್ದಿಗಿಡಿತ್ತೇರು. ರಿಷಾಕೆ ಶೆಟ್ಟಿ ಪ್ರಾರ್ಥನೆ ಪಂಡೇರು. ಸಂಘಟನಾ ಕಾರ್ಯದರ್ಶಿ ರಾಜ್ಗೋಪಾಲ್ ರೈ ಸಭೆ ನಿಂತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಅಧ್ಯಕ್ಷರು ಗುರ್ಮೆ ಸುರೇಶ್ ಶೆಟ್ರು ಸಮ್ಮಾನ ಪತ್ರನು ಓದಿಯರು. ಅರ್ಪಿತಾ ಶೆಟ್ಟಿ ಇನಾಂ ಪಡೆಯನಕ್ಲೆನ ಪುದರ್ನು ಓದಿಯರು. ಕದ್ರಿ ನವನೀತ್ ಶೆಟ್ಟಿ ಸಭೆ ಸುಧಾರಿಕೆ ಮಾಡ್ತೇರು. ಪ್ರದೀಪ್ ಆಳ್ವ ಸೊಲ್ಮೆ ಸಂದಾಯರು. ಮುಖ್ಯದ ಬಂದಲೆ ಇಡಗ ಪೊಸಕೊರಲ್ದ ಇನ್ನಿತ ಸುದ್ದಿ ಗೊಂಚಲು ಮುಗಿತು ಒಂದಲ್ಲ ನಿರಂತರ ಸುದ್ದಿ ವಿಶೇಷತೆಗಳಿಗೆ ಎಪಲಾತು ಒಂದು ಪ್ಲೇ ಪೊಸಕೊರಲ್ 24/7.